ಕರಾವಳಿಯ ಕಂಬಳ ಕ್ರೀಡೆ ಕಂಬಳ ಇತ್ತೀಚೆಗೆ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆಯುತ್ತಿದೆ. ಕಂಬಳ ಕ್ರೀಡೆಯನ್ನ ಕಣ್ತುಂಬಿಕೊಳ್ಳಲೆಂದೇ ದೇಶ ವಿದೇಶಗಳಿಂದ ಕರಾವಳಿಗೆ ಬರುವವರಿದ್ದಾರೆ. ಇಂತಹ ವಿಶೇಷತೆಯುಳ್ಳ ಕಂಬಳ ಕುರಿತು ಸಿನಿಮಾ ರೆಡಿಯಾಗುತ್ತಿದೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕೇರಳದ ಕಾಸರಗೋಡು ಜಿಲ್ಲೆಗಳಲ್ಲಿ ಜಾನಪದ ಕ್ರೀಡೆಯಾಗಿರುವ ಕಂಬಳ ಭಾರಿ ಪ್ರಸಿದ್ಧಿಯನ್ನ ಪಡೆದಿದೆ. ಕಂಬಳ ಕೋಣಗಳನ್ನ ಕಂಬಳ ಗದ್ದೆಯಲ್ಲಿ ಓಡಿಸುವ ಈ ಕ್ರೀಡೆಯನ್ನ ಕಣ್ತುಂಬಿಕೊಳ್ಳಲೆಂದೇ ದೇಶ ವಿದೇಶಗಳಿಂದ ಜನರು ಕರಾವಳಿಗೆ ದಾಂಗುಡಿ ಇಡ್ತಾರೆ. ಈ ಸುಂದರ ಕ್ರೀಡೆಯನ್ನ ಸಿನಿಮಾದ ಮೂಲಕ ತೋರಿಸುವ ಪ್ರಯತ್ನವನ್ನು ಆರಂಭಿಸಿದ್ದಾರೆ ಕನ್ನಡದ ಖ್ಯಾತ ಸಿನಿಮಾ ನಿರ್ದೇಶಕ ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು. ಬೇರ್ದಿದ ಕಂಬಳ ಎಂಬ ಹೆಸರಿನಲ್ಲಿ ಇವರು ಸಿನಿಮಾ ನಿರ್ಮಾಣಕ್ಕಿಳಿದಿದ್ದು, ಈ ಸಿನಿಮಾ ಡಿಸೆಂಬರ್ ತಿಂಗಳಲ್ಲಿ ತೆರೆಗೆ ಬರಲಿದೆ. ನಾನು ಸುಮಾರು 7 ವರ್ಷದಿಂದ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾನೆ ಇದ್ದೆ, ಕಂಬಳಕ್ಕೆ ಮಾಡಬೇಕು ಅಂತ. ಬಟ್ ನಾವು ಬರೀ ಒಂದು ರೇಸ್ ಅಂತ ನೋಡ್ತಾ ಇದ್ದೀವಿ, 8.5 ಸೆಕೆಂಡ್ ಅಥವಾ 9 ಸೆಕೆಂಡಲ್ಲಿ. ಬಟ್ ಇದರ ಹಿಂದೆ ಕಥೆಗಳು ಏನಿದೆ, ಏನು ಚರಿತ್ರೆ ಇರ್ಬೋದು, ಏನು ಸಂಸ್ಕೃತಿ ಇರ್ಬೋದು ಅಂತ ನಾವು ಒಂದೊಂದೇ ಕಡೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು, ವಿಜಯಕುಮಾರ್ ಅವರು ಹಲವಾರು ಜನನ ಮೀಟ್ ಮಾಡಿದ್ವಿ. ಸೊ ಮೊದಲು ನಾನು ಧರ್ಮಸ್ಥಳದ ಹೆಗ್ಗಡೆ ಅವ್ರನ್ನ ಮೀಟ್ ಮಾಡಿದೆ. ಯಾಕೆಂದರೆ ನಮ್ಮ ತಂದೆಯವರಿಗೆ ರತ್ನವರ್ಮ ಹೆಗ್ಗಡೆಯವರು ಭಾಳ ಸ್ನೇಹಿತರು, ನನಗೆ ವೀರೇಂದ್ರ ಹೆಗ್ಗಡೆಯವರು ಭಾಳ ಸ್ನೇಹಿತರು. ನಾನು ಅವರು ಜೊತೇಲಿ ಕ್ರಿಕೆಟ್ ಆಡಿದ್ದೀವಿ, ಜೊತೆಯಲ್ಲಿ ಸುಮಾರು ಹಲವಾರು ವರ್ಷದಿಂದ ಅವರ ಆಶೀರ್ವಾದದಿಂದನೇ ಮುಂದೆ ತಗೊಂಡೋದಾಗ ಅವ್ರಿಗೆ ಪ್ರಸ್ತಾಪ ಮಾಡಿದೆ, ನಾನು ಈ ಥರ ಒಂದು ಕಂಬಳದ್ದು ಸಿನಿಮಾ ಮಾಡಬೇಕು ಅಂತ ಇದ್ದೀನಿ ಅಂತ. ಕೂತ್ಕೊಳ್ಳಿ ಅಂದರು. ನಾನು ಏನಿದು ಕೂತ್ಕೊಳ್ಳಿ ಅಂದ್ಬಿಟ್ಟು ಹೋದ್ರೆ ಒಂದು ಅವರು ತೆಗೆದಿರೋ ಕೆಲವು ಫೋಟೋಗಳು ತಗೊಂಡ್ಬಂದರು. ಅದರಲ್ಲಿ ತೆಗೆದು ತೋರಿಸಿ ಅವರೊಂದು ಕಂಬಳದ ಫೋಟೋ ತೆಗೆದಿದ್ರು. ಅದ್ರ ಮೇಲೆ ನನಗೊಂದು ಆಟೋಗ್ರಾಫ್ ಥರ ಹಾಕಿ ನಿಮ್ಗೆ ಒಳ್ಳೇದಾಗಲಿ ಅಂದರು. ಸರಿ, ನಾನು ಅಂದ್ಕೊಂಡೆ ಹೆಗ್ಗಡೆಯವ್ರದ್ದೊಂದು, ಯಾಕೆಂದರೆ ನನಗೆ ಆಮೇಲೆ ಗೊತ್ತಾಗಿತ್ತು ಮಧ್ಯ ನಿಂತೋಗಿದ್ದಿದ್ದು ಕಂಬಳನ ಅವರ ಅಧ್ಯಕ್ಷತೆಯಲ್ಲಿ ಮತ್ತೆ ಅದು ರಿವೈವ್ ಆಗೋದಕ್ಕೆ ಅದು ಬೇಕಾದಷ್ಟು ಡಿಸಿಷನ್ಸ್ ತಗೋಬೇಕಾಗ ಹೆಗ್ಗಡೆಯವರೇ ಇದು ಮಾಡಿದ್ರು, ಮುಂದೆ ನಿಂತು ಇದು ಮಾಡಿದ್ರು ಅಂತ. ಸೊ ಹೀಗೆ ನನಗೆ ಒಂದು ರೀಜನಲ್ ಲ್ಯಾಂಗ್ವೇಜ್ನಲ್ಲಿ ಒಂದು ಕಂಬಳ ಅನ್ನೋದು ಬರೀ ತುಳುನಾಡಲ್ಲಿದೆ, ಇದನ್ನು ಯಾತಕ್ಕೆ ಪೂರ್ಣ ಇಂಡಿಯಾದಲ್ಲೇ ಒಂದು ಸ್ಪೋರ್ಟ್ಸ್ ಆಗಬಾರ್ದು, ಬೆಂಗಳೂರಿನಲ್ಲಿ ಯಾಕೆ ಕಂಬಳ ಆಗಬಾರ್ದು? ದೊಡ್ಡ ದೊಡ್ಡ ಸ್ಟೇಡಿಯಂ ಕಟ್ಟಿ 100 ಕೋಟಿ ಖರ್ಚು ಮಾಡ್ತೀವಿ, ಒಂದು ಗದ್ದೆನಲ್ಲಿ ಈ ಥರದ್ದು ಕಳಿಸಿ ಈ ಒಂದು ಕಂಬಳನ ಭಾರತದ ಎಲ್ಲ ಕಡೆ ಯಾಕೆ ಆಗಬಾರ್ದು? ಅದಕ್ಕೆ ಯಾವಾಗಲೂ ಸಿನಿಮಾಗಳು ಭಾಳ ಪ್ರೇರಣೆ ಕೊಡುತ್ತೆ. ಯಾಕಂದರೆ ಸಿನಿಮಾ ಸಮಾಜದಲ್ಲಿ ಕೆಲವು ಸರಿ ತಿದ್ದುತ್ತೆ, ಕೆಲವು ಸರಿ ತಪ್ಪು ದಾರಿಗೂ ಕರ್ಕೊಂಡು ಹೋಗುತ್ತೆ. ಸಿನಿಮಾಗೆ ಎರಡೂ ಇದೆ, ಒಂದು ಸಿನಿಮಾಗೆ 2 ಕಾಯಿನು, ಒಂದು ಕಡೆ ಕೆಟ್ಟದ್ದು, ಒಂದು ಕಡೆ ಒಳ್ಳೆಯದು. ಸರಿ, ನಾವು ಒಳ್ಳೆಯದನ್ನೇ ಇಟ್ಕೊಂಡು ಯಾತಕ್ಕೆ ಸಿನಿಮಾ ಮಾಡಬಾರ್ದು ಅಂತ ನಾವು ಶುರು ಮಾಡಿದ್ವಿ. ನಮ್ಮ ಒಂದು ಜರ್ನಿ ಒಂದು 6 ತಿಂಗಳಿಂದ ಆಯಿತು ಅಂತ ಕಾಣುತ್ತೆ. 6 ತಿಂಗಳಿಂದ ರಾಜೇಂದ್ರ ಸಿಂಗ್ ಬಾಬು ಪಂಡೇರು ಯಾನು ಒಂದು ತುಳುಟು ಪಿಕ್ಚರ್ ಮಲ್ಪುಗನ್ನಂದು ಕೇಳಿರು. ಅವಾಗ ಏನು ಪಂಡೆ ತುಳುಟು ಈರು ಬರ್ಬಾರು ಬಂಡ ಅವು ಏತು ಬಜೆಟ್ ಅನ್ನೆಲ್ಲ ತೊಂದರೆ ಇಜ್ಜಿ ನಮ್ಮ ತುಳುನಾಡದ ಕಂಬಳ ಒಂಜಿ ಇಡೀ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೊಜ್ಕೊಂಡಿರು ಬಂಡ ಏನಾಯ್ತು ಇಂಚಿನಲ್ಲಿ ಮಾಡುವೆ ಕಾಸು ಏತನ ತೊಂದರೆ ಮಲ್ಪೆ ಬಂಡೆ ಅಂಚೆನೆ ಬೊಕ್ಕ ಆರೋಗ್ಯ ಈ ನೆಕ್ ಏರು ನಂಗೆ ಒಳ್ಳೆ ರೈಟರ್ ಬೋರ್ಡು ಬಂಡೇರು ಆತು ಬರ್ತನಕ ನಮ್ಮ ತುಳುನಾಡದ ನಮ್ಮ ಅಣ್ಣಯ್ಯನ ವಿಜಯಕುಮಾರ್ ಕೋಡೆಲ್ ಬೇಲೆ 6 ಬಂಡೇರು ರಾಜೇಂದ್ರ ಸಿಂಗ್ ಬಾಬು ಅವರು ಪಿಕ್ಚರ್ ಮಲ್ಪಂಡ ಯಾನು ಗ್ಯಾರಂಟಿ ಮಲ್ಪೆ 6 ಪಿಕ್ಚರ್ ಸ್ಟೋರಿ ಬರೆಯಿಂದ 5 ವರ್ಷ ಆತನಿಗೆ 6 ಬಂಡೇರು ರಾಜೇಂದ್ರ ಸಿಂಗ್ ಬಾಬು ನಿಖಲ ಟೀಮ್ ಇತ್ತು ಬಂಡ ನಮ್ಮ ಈ ಕೋಸ್ಟಲ್ ಉಡ್ಡದ ಒಂದು ಉಂದೇನೆ ಈತೆ ಬತ್ತನೆ ಪಿಕ್ಚರ್ ನನ್ನ ಬರ್ಪ ಈ ಉಂದೇನೆ ಚೇಂಜ್ ಮಲ್ಪೆ ಪಂಡೇರು ಅಂಚೆ ಭಾರಿ ಖುಷಿ ಅಂದು.